ನಮಸ್ಕಾರ. ಆರೋಗ್ಯ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಂಗಳೂರಿನ ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಮಂಥನ ಕಾರ್ಯಕ್ರಮ. ಇವತ್ತಿನ ಈ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ರಕ್ಷಾ ಪೈ ಅವರಿದ್ದಾರೆ. ನಾನು ಡಾಕ್ಟರ್ ರಕ್ಷಾ ಪೈ ಅವರನ್ನು ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ರಕ್ಷಾ ಪೈ ಅವರು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಸಯಾಟಿಕದ ಬಗ್ಗೆ ಮಾತಾಡ್ತಾರೆ. ಯಾಕೆ ಬರುತ್ತೆ, ಹೇಗೆ, ಯಾವ ಚಿಕಿತ್ಸೆ, ಆಯುರ್ವೇದದಲ್ಲಿ ಏನು ಚಿಕಿತ್ಸೆ, ಸಯಾಟಿಕ ಬಗ್ಗೆ ಎಲ್ಲ ವಿಚಾರವನ್ನು ಇವತ್ತಿನ ಮಾತುಕತೆಯಲ್ಲಿ ಡಾಕ್ಟರ್ ರಕ್ಷಾ ಪೈ ಅವರು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಡಾಕ್ಟರ್ ರಕ್ಷಾ ಪೈ ಅವರು ಡಿಪಾರ್ಟ್ಮೆಂಟ್ ಆಫ್ ಪಂಚಕರ್ಮ, ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಡಿಪಾರ್ಟ್ಮೆಂಟ್ ಆಫ್ ಪಂಚಕರ್ಮದಲ್ಲಿ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ರಕ್ಷಾ ಪೈ ಅವರು ಇವತ್ತಿನ ಈ ಮಾತುಕತೆಯಲ್ಲಿ ಸಯಾಟಿಕದ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಡಾಕ್ಟರ್, ಇದು ಸಯಾಟಿಕ ಅಂದರೆ ಏನು? ಸಯಾಟಿಕ ಅಂದರೆ ಒಂದು ರೀತಿಯ ನೋವು. ಇದು ಸಯಾಟಿಕ ನರ್ವ್ ಮೇಲೆ ಒತ್ತಡ ಬೀಳುವಾಗ ಕಂಡುಬರುವ ನೋವು. ನಮ್ಮ ಬೆನ್ನು ಮೂಳೆಯಲ್ಲಿ ಸ್ಪೈನಲ್ ಕಾರ್ಡ್ ಅಂತ ಏನು ಹೇಳುತ್ತೇವೆ, ಅದನ್ನು ರಕ್ಷಣೆ ಮಾಡುವ ಎಲುಬುಗಳು ವರ್ಟಿಬ್ರೆ ಅಂತ ಕರಿತೇವೆ. ಅದರಲ್ಲಿ ಸೊಂಟದಲ್ಲಿ ಬರುವಂಥದ್ದು ಲಂಬಾರ್ ವರ್ಟಿಬ್ರೆ ಅಂತ ಕರೀತೇವೆ. ಈ ಎಲುಬುಗಳಿಂದ ಬಂದ ನರಗಳು ಸೇರಿ ಆಗುವುದು ಸಯಾಟಿಕ ನರ್ವ್. ಈ ನರದ ಮೇಲೆ ಒತ್ತಡ ಬಿದ್ದರೆ ಸಯಾಟಿಕ ಅಂತ ಹೇಳುತ್ತೇವೆ. ಇದು ನಮ್ಮ ಪೃಷ್ಠಭಾಗದಿಂದ ತೊಡೆಯ ಹಿಂಗಡೆ, ನಮ್ಮ ಮಂಡಿ ಎಂದೆ ಮತ್ತು ಕಾಲು ಪಾದ ತನಕ ಅದರ ನರ್ವ್ ಸಪ್ಲೈ ಅಂತ ಏನು ಹೇಳುತ್ತೇವೆ ಅದು ಬರುತ್ತದೆ. ಟೋಟಲ್ ಆಗಿ ಒಂದು ಸಯಾಟಿಕ್ ಕಂಡೀಷನ್ಗೆ ಕಾರಣ ಏನು ಮೇಡಮ್? ಕಾರಣ ಏನೆಂದರೆ ಹಲವಾರು ಕಾರಣದಲ್ಲಿ ಒಂದು ಕಾರಣ ಟ್ರೊಮ್ಯಾಟಿಕ್ ಅಂದರೆ ಅಪಘಾತ, ಮೇಲಿಂದ ಕೆಳಗೆ ಬೀಳುವುದು, ನಮ್ಮ ಆಕ್ಸಿಡೆಂಟ್ ಆಗುವಂಥದ್ದು, ಸೊಂಟದ ಮೇಲೆ ಪೆಟ್ಟು ಬೀಳುವಾಗ, ಈ ಎಲ್ಲ ಕಾರಣದಿಂದ ಆಗುವಾಗ ಸಯಾಟಿಕ ನರ್ವ್ ಮೇಲೆ ಒತ್ತಡ ಬಿದ್ದರೆ ಸಯಾಟಿಕ ಕಂಡೀಷನ್ ಬರುತ್ತದೆ. ಇನ್ನೊಂದು ಕಾರಣ ಏನಂದರೆ ಕಾರ್ಸಿನೋಮಾ, ಅಂದರೆ ಸ್ಪೈನಲ್ ಕಾರ್ಡಲ್ಲಿ ಇಲ್ಲ ಎಲುಬುಗಳಲ್ಲಿ ಗೆಡ್ಡೆ ಆದರೆ ಈ ಗೆಡ್ಡೆಯು ಸಯಾಟಿಕ ನರ್ವ್ ಮೇಲೆ ಒತ್ತಡ ಬಿದ್ದರೆ ಆವಾಗ ಸಯಾಟಿಕ ಕಂಡುಬರುತ್ತದೆ. ಮತ್ತು ಇನ್ನೂ ಇತರ ಕಾರಣ ಎಂದರೆ ನಿರಂತರವಾಗಿ ದೀರ್ಘಾವಧಿಯಲ್ಲಿ ಹೈ ಹೀಲ್ಸ್ ಹಾಕೋದು, ಇಲ್ಲ ಭಾರದ ವಸ್ತುಗಳು ಎತ್ತುವುದು, ಆ ಕಾರಣದಲ್ಲಿ ಅಥವಾ ಮೆತ್ತಗಿದ್ದ ಹಾಸಿಗೆಯಲ್ಲಿ ಮಲಗೋದು, ತುಂಬ ನಿರಂತರವಾಗಿ ಮಾಡೋದು, ಈ ಎಲ್ಲ ಕಾರಣದಲ್ಲಿ ಆಗೋದು. ಆದರೆ ಪ್ರಮುಖವಾಗಿ ಎರಡು ಕಾರಣ ಏನಂದರೆ ಡಿಸ್ಕ್ ಬಲ್ಜ್ ಮತ್ತು ಡಿಸ್ಕ್ ಹರ್ನಿಯೇಷನ್ ಅಂತ. ನಮ್ಮ ಎಲುಬುಗಳು ವರ್ಟಿಬ್ರೆ ಅಂತ ಏನು ಹೇಳುತ್ತೇನೆ, ಅದರ ಮಧ್ಯದಲ್ಲಿ ಡಿಸ್ಕ್ ಅಂತ ಇರ್ತದೆ, ವರ್ಟಿಬ್ರಲ್ ಡಿಸ್ಕ್. ಈ ಡಿಸ್ಕ್ ಅದರ ಪ್ರಯೋಜನ ಏನೆಂದರೆ ಅದು ಈ ಎಲುಬು ಮಧ್ಯದಲ್ಲಿ ಬೇಕಾಗುವಷ್ಟು ಸ್ವಲ್ಪ ಜಾಗ ನಿರ್ಮಿಸಿಕೊಳ್ಳುತ್ತದೆ. ಹಾಗೂ ಏನಾದರೂ ನಮ್ಮ ದೇಹಕ್ಕೆ ತೊಂದರೆ ಅಡ್ಡ ಪರಿಣಾಮ ಬಿದ್ದರೆ ಇದು ಸ್ವಲ್ಪ ಮಟ್ಟಿಗೆ ತಡೆಗೊಳ್ಳುವ ಶಕ್ತಿ ಕೊಡುತ್ತದೆ, ಅಂದರೆ ಶಾಕ್ ಅಬ್ಸಾರ್ಬರ್ ಥರ. ಈ ಡಿಸ್ಕಲ್ಲಿ ಎರಡು ಭಾಗಗಳಿವೆ. ಒಂದು ಒಳಗಿನ ಭಾಗ ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ, ಹೊರಗಿನ ಭಾಗ ಆ್ಯನ್ಯುಲರ್ ಅಂತ ಭಾಗ. ಎರಡು ಭಾಗವು ಈ ಆ್ಯನ್ಯುಲರ್ ಭಾಗ ನ್ಯೂಕ್ಲಿಯಸ್ಸಿನ ರಕ್ಷಣೆಯಲ್ಲಿ, ಅಂದರೆ ಅದರ ಸುತ್ತಲ್ಲಿ ಇರುತ್ತದೆ. ಡಿಸ್ಕ್ ಬಲ್ಜಲ್ಲಿ ಏನಾಗುತ್ತಂದರೆ ಈ ಡಿಸ್ಕ್ ಇಂಜುರಿಯಲ್ಲಿ, ಅಂದರೆ ಪೆಟ್ಟು ಬೀರುವಾಗ ಸೊಂಟಕ್ಕೆ ಅಪಘಾತದಲ್ಲಿ ಈ ಡಿಸ್ಕ್ ಸ್ವಲ್ಪ ಆ ಜಾಗದಿಂದ ಜಾರುತ್ತದೆ. ಆ ಜಾರಿದ ಭಾಗವು ಸಯಾಟಿಕ ನರ್ವ್ ಮೇಲೆ ಒತ್ತಡ ಬಿದ್ದರೆ ಸಯಾಟಿಕ್ ಕಂಡೀಷನ್ ಬರುತ್ತದೆ. ಇನ್ನೊಂದು ಡಿಸ್ಕ್ ಹರ್ನಿಯೇಷನ್ ಅಂತ. ಈ ಡಿಸ್ಕ್ ಬಲ್ಜಲ್ಲಿ ಈ ಕಂಡೀಷನ್ ಬರುವುದು ವಯಸ್ಸಾದವರಲ್ಲಿ, ಇಲ್ಲ ನಿರಂತರವಾಗಿ ಭಾರ ವಸ್ತುವನ್ನು ಎತ್ತುವಾಗ, ಆ ಥರ ಕಂಡೀಷನ್ನಲ್ಲಿ ಬರುವಂಥದ್ದು. ಬಟ್ ಆವಾಗ ಚಿಕಿತ್ಸೆ ಪಡೆಯದಿದ್ದರೆ ಹರ್ನಿಯೇಷನ್ಗೆ ಹೋಗುವ ಸಂಭವ ಇದೆ. ಹಾಗೆ ಈಗ ಡಿಸ್ಕ್ ಹರ್ನಿಯೇಷನ್ನಲ್ಲಿ ಏನಾಗುತ್ತಂದರೆ ಈ ಆ್ಯನ್ಯುಲಸ್ ಫೈಬ್ರೋಸಿಸ್, ಅಂದರೆ ಹೊರಗಿನ ಭಾಗ ಈ ಡಿಸ್ಕಿದು ಅದು ಸ್ವಲ್ಪ ಹರಿದು ಅದರಿಂದ ಈ ಒಳಗಿನ ಭಾಗ, ಅಂದರೆ ನ್ಯೂಕ್ಲಿಯಸ್ ಪಲ್ಪೋಸಸ್ ಅಂತ ಏನು ಹೇಳಿದ್ದೆ, ಅದು ಹೊರಗೆ ಜಾರಿ ಬರುತ್ತದೆ. ಆ ಜಾರಿ ಬಂದ ಭಾಗ ಸಯಾಟಿಕ ನರ್ವ್ ಮೇಲೆ ಒತ್ತಡ ಬೀಳುವಾಗ ಸಯಾಟಿಕ್ ಕಂಡೀಷನ್ ಕಂಡುಬರುತ್ತದೆ. ಸೊ ಈ ಹರ್ನಿಯೇಷನ್ ಯಾವಾಗ ಆಗೋದು ಅಂದರೆ ಇದು ಕೂಡ ನಿರಂತರವಾಗಿ ತುಂಬ ಹೊತ್ತು ಭಾರ ಎಲ್ಲ ಎತ್ತುವಾಗ ಕಂಡುಬರುತ್ತದೆ, ಹಾಗೂ ಸೊಂಟಕ್ಕೆ ಪೆಟ್ಟು ಬೀರುವಾಗ ಕಂಡುಬರುವುದು. ಡಾಕ್ಟರ್, ಇವಾಗ ಸಾಮಾನ್ಯವಾಗಿ ಏನಾದರೂ ಲಕ್ಷಣಗಳು ಮೊದಲೇ ನಮಗೆ ಗೋಚರಿಸುತ್ತಾ? ಲಕ್ಷಣಗಳು ಏನೆಂದರೆ ನೋವು,
ಈ ಸ್ಯಾಟಿಕಾ ಅಂತ ಹೇಳುವುದನ್ನೇ ಒಂದು ನೋವು ಅದು. ಆ ನೋವು ಎಲ್ಲಿ ಕಂಡು ಬರುವುದಂದರೆ ನಾನು ಮುಂಚೆ ಹೇಳಿದ ಹಾಗೆ ಸೊಂಟದಿಂದ ತೊಡೆಯ ಹಿಂಬಡಿ, ಮಂಡಿಗೆ, ಕಾಲು, ಪಾದ ತನಕ ಹರಡುತ್ತದೆ. ಯಾವ ರೀತಿ ನೋವು ಅಂದರೆ ಇದು ಎಲೆಕ್ಟ್ರಿಕ್ ಶಾಕ್ ಥರ. ಪೇಷಂಟ್ಸ್ ಯಾರಿಗೆ ಸಯಾಟಿಕಾ ಕಂಡೀಷನ್ ಬಂದಿದೆ ಅವರು ಹೇಳ್ತಾರೆ, ನನಗೆ ಕಾಲು ಎಳ್ದ ಹಾಗೆ ನೋವು ಇರುತ್ತದೆ, ಜುಮ್ ಜುಮ್ ಆಗುತ್ತೆ, ಎಲೆಕ್ಟ್ರಿಕ್ ಶಾಕ್ ಥರ ಆಗುತ್ತೆ, ಚುಚ್ಚುವ ನೋವು ಅಂದರೆ ಪಿನ್ ಚುಚ್ಚುವ ನೋವು, ಸೂಜಿ ಚುಚ್ಚುವ ನೋವು ಥರ ಕಂಡುಬರುತ್ತದೆ. ಇದು ಒಂದು ಕಾಲಲ್ಲಿ ಇರುತ್ತದೆ, ಇಲ್ಲ ಎರಡು ಕಾಲಲ್ಲಿ ಕಾಣಿಸಿಕೊಳ್ಳುತ್ತದೆ. ಹಾಗೆ ಕಾಲ ಅಂದರೆ ಸ್ವಲ್ಪ ಹೊತ್ತು ಇರ್ತದೆ, ಇಲ್ಲ ಜಾಸ್ತಿನೇ ಟೈಮಲ್ಲಿ ಇರುತ್ತದೆ. ಈ ಏರುಪೇರು ನೋವು ಅನುಭವಿಸುತ್ತಾರೆ. ಇದು ಡಾಕ್ಟ್ರೆ ಪರ್ಟಿಕ್ಯುಲರ್ಲಿ ಒಂದು ಅಂದಾಜು ಯಾವ ಏಜಿನ ನಂತರ ಇದು ಸಯಾಟಿಕ್ ಸಮಸ್ಯೆ ಕಾಡುತ್ತೆ ಅಂತ ಏನಾದರೂ ಉಂಟಾ, ಅಥವಾ ಎಲ್ಲ ವಯಸ್ಸಿನವರಿಗೂ ಬರುತ್ತಾ? ಎಲ್ಲ ವಯಸ್ಸಲ್ಲಿ ಕಾರಣ ನೋಡಿಕೊಂಡು ಬರುತ್ತದೆ. ಅಪಘಾತದಲ್ಲಿ ಯಾವ ಸಮಯದಲ್ಲಿ ಯಾವ ಏಜಲ್ಲಿ ಅಪಘಾತ ಬರುತ್ತದೆ ಗೊತ್ತಿಲ್ಲ. ಇಲ್ಲ ವಯಸ್ಸಾದವರಲ್ಲೂ ಸಹ ಸಯಾಟಿಕಾ ನೋವು ಬರುತ್ತದೆ. ಈ ಡಿಸ್ಕ್ ಬಲ್ಜ್ ಏನು ಹೇಳಿದೆ ಅದು ವಯಸ್ಸಾದವರಲ್ಲಿಯೂ ಕಂಡು ಬರುತ್ತದೆ. ಅಂದರೆ ಡಿಜೆನರೇಟಿವ್ ಕಂಡೀಷನ್ನಲ್ಲಿ ಕಂಡುಬರುವಂಥದ್ದು. ಈಗ ಸಾಮಾನ್ಯವಾಗಿ ಜನರು ಮಾತನಾಡುವಾಗ ಒಂದು ಸ್ಲಿಪ್ ಡಿಸ್ಕ್ ಹೌದು ಅಂತ ಹೇಳ್ತಾರೆ. ಅದು ಮತ್ತು ಸಯಾಟಿಕಾ ಅದು ಹೊಂದಾಣಿಕೆ ಇದೆ. ಸ್ಲಿಪ್ ಡಿಸ್ಕ್ ಅಂತ ಏನು ಹೇಳುತ್ತೇವೆ ಅದು ಸಹ ಡಿಸ್ಕ್ ಬಲ್ಜ್ ಅಂತ ನಾವು ಹೇಗೆ ಇನ್ವೆಸ್ಟಿಗೇಷನ್ ಅಂದರೆ MRI ರಿಪೋರ್ಟ್, ಎಕ್ಸ್ರೇ ರಿಪೋರ್ಟ್, ಅದು ಸ್ಕ್ಯಾನ್ ರಿಪೋರ್ಟ್, ಏನು CT ಸ್ಕ್ಯಾನ್ ಅದೆಲ್ಲ ಮಾಡಿಸ್ಕೊಂಡ್ರೆ ಅದೆಲ್ಲ ಅದರಲ್ಲಿ ಕಂಡುಬರುತ್ತದೆ. ಡಿಸ್ಕ್ ಬಲ್ಜ್ ಇರುವಂಥದ್ದು, ಹರ್ನಿಯೇಷನ್ ಇರುವಂಥದ್ದು. ಸೊ ಇವೆಲ್ಲ ಕಾರಣಗಳು ನಮ್ಮ ವಯಸ್ಸಾದವರಲ್ಲಿ ಇಲ್ಲ ಅಪಘಾತ ಆದವರಲ್ಲಿ ಏಜ್ ಪ್ರಕಾರ ಅಂತ ಏನೂ ಇಲ್ಲ, ಕಾರಣ ನೋಡಿಕೊಂಡು ಬರುತ್ತದೆ. ಈಗ ತಪಾಸಣೆಗೆ ಬಹುಶಃ ನಿಮ್ಮಲ್ಲಿಗೆ ಬಂದಾಗ ನೀವು ಈ ರೀತಿಯ ಸ್ಕ್ಯಾನ್ ಅಥವಾ MRI ಮಾಡಿದಾಗಲೇ ಅದು ನಿಮಗೆ ಅಂತಿಮವಾಗಿ ಪತ್ತೆ ಆಗೋದು? ಹೌದು, ಬಟ್ ಪತ್ತೆ ಆಗುವ ಮುಂಚೆ ಲಕ್ಷಣಗಳು ಕಂಡು ಬರುತ್ತದೆ. ಹೇಗೆಂದರೆ ನಾನು ವಿವರಿಸಿದ ಹಾಗೆ ನೋವು, ಅದು ಹೇಗೆ ಯಾವ ರೀತಿ ನೋವು ಕಂಡು ಬಂದಿದೆ, ಹಾಗೂ ನಮ್ಮಲ್ಲಿ ಎಕ್ಸಾಮಿನೇಷನ್ ಅಂತ ಏನು ಹೇಳುತ್ತೇವೆ ಒಂದಷ್ಟು ಎಕ್ಸಾಮಿನೇಷನ್ಗಳಿವೆ, ಅದೆಲ್ಲ ಮಾಡುವಾಗ ಗೊತ್ತಾಗುತ್ತೆ. ಬಟ್ ಕನ್ಫರ್ಮ್ ಮಾಡಿಕೊಳ್ಳಲಿಕ್ಕೆ ನಾವು ಎಕ್ಸ್ರೇ MRI ಸ್ಕ್ಯಾನ್ ಮಾಡಿಸ್ತೇವೆ. ಈಗ ಆಯುರ್ವೇದ ವೈದ್ಯಕೀಯ ಸಿಸ್ಟಮ್ನಲ್ಲಿ ಪದ್ಧತಿಯಲ್ಲಿ ಏನು ಚಿಕಿತ್ಸೆ ಇದಕ್ಕೆ ಅನ್ನೋ ಬಗ್ಗೆ ಡಾಕ್ಟರ್ ಹೇಳಲಿಕ್ಕಿದ್ದಾರೆ. ಹೌದು ಡಾಕ್ಟರ್, ಈಗ ಸಯಾಟಿಕಕ್ಕೆ ಆಯುರ್ವೇದದ ಚಿಕಿತ್ಸೆ ಏನು? ಆಯುರ್ವೇದದಲ್ಲಿ ಸಯಾಟಿಕಕ್ಕೆ ಗೃದ್ರಸಿ ಅಂತ ಹೇಳುತ್ತೇವೆ. ಗೃದ್ರಸಿ ಅಂದರೆ ಗೃದ್ರ ಅಂದರೆ ವಲ್ಚರ್, ಗೃದ್ರಂ ಇವಾಸ್ಯ ಇತಿ ಗೃದ್ರಸಿ ಅಂತ ಹೇಳ್ತೇವೆ. ಅಂದರೆ ಆಯುರ್ವೇದದ ನಿಮ್ಮ ಹಳೆಯ ಕಾಲದ ಗ್ರಂಥಗಳಲ್ಲೇ ಇದರ ಬಗ್ಗೆ ಉಲ್ಲೇಖಗಳಿವೆ. ಗೃದ್ರ ಅಂದರೆ ವಲ್ಚರ್, ರಣಹದ್ದು ಅಂತ. ಅದರ ಮೂವ್ಮೆಂಟ್ ಅದು ಹೇಗೆ ನಡೆಯುತ್ತೆ ಅಂದರೆ ಸಾಮಾನ್ಯವಾಗಿ ಒಂದು ಸಯಾಟಿಕಾ ಕಂಡೀಷನ್ ಬಂದ ವ್ಯಕ್ತಿ ಅವರ ಮೈ ಭಾರವು ಯಾವ ಕಾಲಲ್ಲಿ ನೋವಿಲ್ಲ ಆ ಕಾಲದಲ್ಲಿ ಹಾಕ್ಕೊಂಡು ಹೇಗೆ ನಡಿತಾನೆ ಅಂದರೆ ನೋವಿದ್ದ ಕಾಲು ಎದುರು ಇಟ್ಟು ತುಂಬ ಲಿಂಪಿಂಗ್ ಗೇಟ್ ಅಂತ ಏನು ಹೇಳ್ತೇವೆ, ತುಂಬ ಕಷ್ಟದಲ್ಲಿ ಹೇಗೆ ನಡ್ಕೊಂಡು ಹೋಗುತ್ತಾನೆ, ಆ ನಡೆ ಮತ್ತು ವಲ್ಚರಿದು ಅಂದರೆ ರಣಹದ್ದಿದು ನಡೆಯನ್ನು ಹೊಂದಾಣಿಕೆ ಮಾಡಿ ಇಟ್ಟಿರಬಹುದು. ವೆರಿ ಇಂಟ್ರೆಸ್ಟಿಂಗ್ ವಿಷಯ ಇದು. ಹಾಗೆ ನಮ್ಮ ಗೃದ್ರಸಿ ಅಂದರೆ ಲಕ್ಷಣಗಳು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸ್ಪಿಕ್ ಪೂರ್ವ ಕಟಿಪೃಷ್ಠ ಅಂದರೆ ಸೊಂಟದಿಂದ ಊರು ಜಾನು ಜಂಗ ಅಂದರೆ ತೊಡೆ ಹಿಂದೆ, ಮಂಡಿ ಹಿಂದೆ, ಕಾಲು ಪಾದ ತನಕ ನೋವು, ರುಕ್ ತೋದ ಸ್ಪಂದನ ಅಂದರೆ ನಾನು ಆವಾಗ ವಿವರಿಸಿದ ಹಾಗೆ ಎಲೆಕ್ಟ್ರಿಕ್ ಶಾಕ್ ಥರ, ಎಳ್ದ ಹಾಗೆ, ಚುಚ್ಚುವ ಥರ ನೋವು ಕಂಡುಬರುತ್ತದೆ. ಇವೆಲ್ಲವೂ ಲಕ್ಷಣಗಳು ಆ ಕಾಲದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಎಲ್ಲ ಹೇಳಿರುವಂಥದ್ದು, ಉಲ್ಲೇಖಿಸಲ್ಪಟ್ಟಿರುವಂಥದ್ದು. ಈಗ ಆಯುರ್ವೇದ ಚಿಕಿತ್ಸೆಯ ಬಗ್ಗೆ, ಚಿಕಿತ್ಸೆಗೆ ಬರುವಾಗ ಯಾವ ವ್ಯಕ್ತಿಗೂ ಈ ಸಯಾಟಿಕಾ ಕಂಡೀಷನ್ ಬಂದಾಗ ಅವರು ವೈದ್ಯಕೀಯ ಸಲಹೆ ಪಡೆಯುವುದು ಅತಿ ಉತ್ತಮ. ಯಾಕೆಂದರೆ ನಾವು ರೋಗಿ ಅಂದರೆ ವ್ಯಕ್ತಿಯನ್ನು, ಆ ರೋಗವನ್ನು, ಆ ರೋಗದ ಲಕ್ಷಣಗಳು ನೋಡಿಕೊಂಡು ಚಿಕಿತ್ಸೆ ಕೊಡುತ್ತೇವೆ. ಅಂದರೆ ಆ ವ್ಯಕ್ತಿಯ ಸಂಪೂರ್ಣ ಒಂದು ಚರಿತ್ರೆಯನ್ನು ನೋಡಿಕೊಂಡು ಪರೀಕ್ಷಿಸಿ ನಾವು ಚಿಕಿತ್ಸೆಯನ್ನು ಕೊಡಬಹುದು. ಸೊ ಈಗ ನಮ್ಮ ಆಯುರ್ವೇದದಲ್ಲಿ ನಾವು ಹೇಗೆಂದರೆ ತ್ರಿದೋಷ ಅಂದರೆ ವಾತ ಪಿತ್ತ ಕಫ ಅದು ಸಮವಾಗಿದ್ದರೆ ಆರೋಗ್ಯವಂತರು ಅಂತ ಹೇಳಿದ್ದಾರೆ.
ಏನಾದರೂ ಏರುಪೇರು ಇದ್ದರೆ, ಅಂದರೆ ವೃದ್ಧಿ ಕ್ಷಯ ಅಂತ ಏನೋ ಇದ್ದರೆ, ಅದು ದೋಷ ರೋಗದ ಲಕ್ಷಣಕ್ಕೆ ಹೊಂದಾಣಿಕೆ ಹೇಳ್ತೇವೆ. ಸೊ ರೋಗ ಅಂತ ಬರುವಾಗ ಈ ದೋಷಗಳು ಏನು, ಯಾವ ದೋಷ ಹೇಗೆ ಏರುಪೇರಾಗಿದೆ ಅದೆಲ್ಲ ನೋಡಿಕೊಂಡು ನಾವು ಚಿಕಿತ್ಸೆ ಕೊಡುವಂಥದ್ದು. ಹಾಗೆ ಪಂಚಕರ್ಮದಲ್ಲಿ ಬರುವಾಗ ನಾವು ಸ್ಪಷ್ಟವಾಗಿ ಈ ದೋಷದ್ದು, ವೃದ್ಧಿಯಾದ ದೋಷ ಯಾವ ದೋಷ ಅದರ ಲಕ್ಷಣ ನೋಡಿಕೊಂಡು ಚಿಕಿತ್ಸೆ ಕೊಡುವಂಥದ್ದು. ಸೊ ನಮ್ಮ ಪಂಚಕರ್ಮದಲ್ಲಿ ಬರುವಾಗ ಒಂದು ಬಾಹ್ಯ ಥೆರಪಿ ಅಂದರೆ ಎಕ್ಸ್ಟರ್ನಲ್ ಥೆರಪಿ ಅಂತ ಹೇಳ್ತೇವೆ, ಮತ್ತು ಆಭ್ಯಂತರದ್ದು ಇಂಟರ್ನಲ್ ಥೆರಪಿ ಅಂತ 2 ಭಾಗಗಳಿವೆ. ಸೊ ಬಾಹ್ಯ ಚಿಕಿತ್ಸೆ ಅಂತ ಅದರಲ್ಲಿ ಯಾವುದೆಲ್ಲ ಟ್ರೀಟ್ಮೆಂಟ್ ಕೊಡಬಹುದೆಂದರೆ, ಮೊದಲನೇದಾಗಿ ಅಭ್ಯಂಗ ಅಂದರೆ ಔಷಧಿಯುಕ್ತ ಎಣ್ಣೆಯಲ್ಲಿ ಯಾವ ಕಡೆ ನೋವು ಉಂಟು, ಯಾವ ಜಾಗದಲ್ಲಿ ನೋವು ಉಂಟು ಅಲ್ಲಿ ಮಸಾಜ್ ಮಾಡಿಸ್ಕೊಳ್ಳುವುದು. ಇನ್ನೊಂದು ಪತ್ರಪಿಂಡ ಸ್ವೇದ ಅಂದರೆ ಔಷಧಿಯುಕ್ತ ಎಲೆಗಳು, ಅಂದರೆ ಏರಂಡ, ಹರಳು, ಕ್ಯಾಸ್ಟರ್ ಅಂತ ಏನು ಹೇಳ್ತೇವೆ ಅದು, ಅರ್ಕ, ಎಕ್ಕೆ ಗಿಡ ಅಂತ ಹೇಳ್ತೇವೆ, ಮತ್ತು ಚಿಂಚ, ಟ್ಯಾಮರಿಂಡ್ ನಮ್ಮ ಹುಳಿದು ಎಲೆ, ನುಗ್ಗೆಕಾಯಿ ಸೊಪ್ಪುದು ಅದರದ್ದು ಎಲೆ, ಇದು ಹೀಗೆ ಹಲವಾರು ಎಲೆಗಳನ್ನು ಕೂಡಿಸಿ ಪೋಟಲಿ ಥರ ಮಾಡಿ ಅದನ್ನು ಔಷಧಿಯುಕ್ತ ಎಣ್ಣೆಯಲ್ಲಿ ಮುಳುಗಿಸಿ ಶೇಕೆ ಕೊಡುವಂಥದ್ದು. ಇದು ಪತ್ರಪಿಂಡ ಸ್ವೇದ ಅಂತ. ಇನ್ನೊಂದು ಪರಿಷೇಕ ಅಂತ ಹೇಳ್ತೇವೆ. ಹೀಗೆ ಔಷಧಯುಕ್ತ ಎಲ್ಲ ಗಿಡಗಳನ್ನು, ಅದರ ಬೇರುಗಳನ್ನು ಸೇರಿಸಿ ಕಷಾಯ ಮಾಡಿ ಅದನ್ನು ನೋವಿದ್ದ ಜಾಗದಲ್ಲಿ ಸುರಿಯುವಂಥದ್ದು, ಇದನ್ನು ಪರಿಷೇಕ ಅಂತ ಹೇಳ್ತೇವೆ. ಹಾಗೂ ಕಟಿಬಸ್ತಿ ಅಂತ, ಅಲ್ಲಿ ನಮ್ಮ ಸೊಂಟದಲ್ಲಿ ಎಲ್ಲಿ ನೋವು ಉಂಟು ಅಲ್ಲಿ ಗೋಧಿ ಹುಡಿಯ ಅಥವಾ ಉದ್ದಿನ ಬೇಳೆ ಹುಡಿಯ ಹಿಟ್ಟನ್ನು ರಿಂಗ್ ಥರ ಮಾಡಿ ಅದರಲ್ಲಿ ಔಷಧಿಯುಕ್ತ ಎಣ್ಣೆಯನ್ನು ಸುರಿಯುವಂಥದ್ದು. ಸೊ ಇವೆಲ್ಲ ಬಾಹ್ಯ ಥೆರಪೀಸ್. ಇದರ ಲಾಭ ಏನೆಂದರೆ, ನಮ್ಮ ನರದ ಮೇಲೆ ಒತ್ತಡ ಏನಿದೆ ಅದು ಸ್ವಲ್ಪ ನಿವಾರಿಸಿಕೊಳ್ಳುತ್ತದೆ, ಹಾಗೂ ಎಲುಬುಗಳಿಗೆ, ಮಾಂಸಖಂಡಕ್ಕೆ ಪೋಷಣೆ ಸಿಗುತ್ತದೆ, ನೋವಿದ್ದ ಜಾಗದ ನೋವು ಕಡಿಮೆ ಆಗುತ್ತದೆ. ಹೀಗೆ ಇನ್ನೊಂದು ಥೆರಪಿ ಏನೆಂದರೆ ಆಭ್ಯಂತರ ಥೆರಪಿ. ಅಂದರೆ ನಮ್ಮ ಪಂಚಕರ್ಮದಲ್ಲಿ ಬಸ್ತಿ ಅಂತ ಹೇಳ್ತೇವೆ. ಬಸ್ತಿ ಅಂದರೆ ಎನೆಮ. ಬಸ್ತಿಯಲ್ಲಿ ಏನು ಮಾಡುತ್ತೇವೆ ಅಂದರೆ ಔಷಧಯುಕ್ತ ಕಷಾಯ, ಚೂರ್ಣ, ಎಣ್ಣೆ ಇವೆಲ್ಲ ಬಳಸಿ ಎನೆಮ ಕೊಡುವಂಥದ್ದು. ಈ ಬಸ್ತಿ ಅಂದರೆ ಒಂದು ರೀತಿಯ ಶೋಧನ. ನಮ್ಮ ವೃದ್ಧಿಯಾದ ದೋಷ ನಾನೇನು ಮುಂಚೆ ವಿವರಿಸಿದೆ, ಆ ದೋಷಗಳು ಮೈಯಿಂದ, ದೇಹದಿಂದ ಹೊರಗೆ ತರಿಸಿ ಹಾಗೂ ದೇಹಕ್ಕೆ, ಮಾಂಸಕ್ಕೆ, ಎಲುಬುಗಳಿಗೆ ಶಕ್ತಿಯು ಉಂಟಾಗಿಸುತ್ತದೆ. ಹೀಗೆ ನಮ್ಮ ಪಂಚಕರ್ಮದಲ್ಲಿ ಚಿಕಿತ್ಸೆ ಕೊಡಲಾಗುವುದು. ಎಸ್, ಈಗ ಡಾಕ್ಟ್ರೇ, ಸಾಮಾನ್ಯವಾಗಿ ಸ್ವಲ್ಪ ಗಂಭೀರ ಸ್ವರೂಪದ ಸಯಾಟಿಕದೊಬ್ಬರು ಪೇಷಂಟ್ ಬರ್ತಾರೆ ಅಂತ ಹೇಳಿದ್ರೆ ಅವರು ಬಹುಶಃ ನಿಮ್ಮ ಈ ಆಯುರ್ವೇದಿಕ್ ಚಿಕಿತ್ಸೆ ತಗೊಳ್ಳೋ ಸಂದರ್ಭದಲ್ಲಿ ಎಷ್ಟು ದಿವಸಗಳ ಕಾಲ ಒಂದು ಅಡ್ಮಿಟ್ ಆಗಬೇಕಾದಿತ್ತು, ಅಥವಾ ವಿದೌಟ್ ಅಡ್ಮಿಷನ್ ಅವರಿಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗುತ್ತಾ, ಹೇಗೆ? ಅಡ್ಮಿಷನ್ ಕೊಡುವಂಥದ್ದು ಒಂದು ಏನೆಂದರೆ, ಈಗ ಗಂಭೀರಾವಸ್ಥೆಯಲ್ಲಿ ನಾವು ಫಸ್ಟ್ ಏನಂತ ಹೇಳಬೇಕಂದ್ರೆ, ಒಂದೇ ಸಮಯದಲ್ಲಿ ಗುಣ ಆಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳ್ಳುತ್ತದೆ. ಯಾಕಂದರೆ ಆ ಕಂಡೀಷನ್ ನೋಡಿಕೊಂಡು ನಾವು ಕೊಡುವಂಥದ್ದು. ಅಡ್ಮಿಷನ್ ಅಂತ ಬರುವಾಗ ನಾವು ಯಾಕೆ ಅಡ್ಮಿಷನ್ ಕೊಡೋದಂದರೆ, ಒಂದು ಅದು ಟ್ರೀಟ್ಮೆಂಟ್ ಕೊಟ್ಟ ನಂತರ ಅವರಿಗೆ ಚಿಕಿತ್ಸೆ ಪಡೆಯುವಾಗ ಅವರು ಒಬ್ಸರ್ವ್ ಮಾಡುವಂಥದ್ದು, ಅದು ಇಫೆಕ್ಟ್ ಹೇಗಿದೆ ಅಂತ ನೋಡಿಕೊಳ್ಳೋದು. ಸೊ ಅಡ್ಮಿಷನ್ದು ಇನ್ನೊಂದು ಏನೆಂದರೆ, ನಾವು ಯಾವ ರೀತಿ ಅದನ್ನು ಎಫೆಕ್ಟ್ ಆಗಿದೆ, ಇವತ್ತು ಹೇಗಾಗಿದೆ, ಅದನ್ನು ನಾಳೆ ನಾವು ಬೇರೆ ಏನಾದರೂ ಚೇಂಜಸ್ ಮಾಡಿಕೊಂಡು ಮತ್ತೆ ಇನ್ನೂ ಗುಣಪಡಿಸಬಹುದಾಗಿ ನೋಡಿಕೊಂಡು ನಾವು ಚಿಕಿತ್ಸೆ ಕೊಡುವಂಥದ್ದು. ಸೊ ಈ ಗಂಭೀರ ಅವಸ್ಥೆಯಲ್ಲಿ ಅಡ್ಮಿಷನ್ ಮಾಡಿಸಿ ಟ್ರೀಟ್ಮೆಂಟ್ ಕೊಡೋದು ಉತ್ತಮ. ಈಗ ಆರಂಭಿಕ ಅಂತ ಆದರೆ ಅವರು ಕೂಡ ಅಡ್ಮಿಟ್ ಆಗಬೇಕಾ? ಈಗ ಆರಂಭಿಕ ಹಂತದಲ್ಲಿ ಅಡ್ಮಿಷನ್ ಅಂತ ಅಲ್ಲ, ಚಿಕಿತ್ಸೆ ಪಡೆಯುವುದು ಉತ್ತಮ. ಸೊ ಅದರಲ್ಲಿ ನಮ್ಮ ಹೇಗೆ ಅವರ ಲಕ್ಷಣಗಳು ಹೇಗೆ ಬಂದಿವೆ ಅದನ್ನು ನೋಡಿಕೊಂಡು ನಾವು ಚಿಕಿತ್ಸೆ ಕೊಡುವಂಥದ್ದು. ಈ ಬಾಹ್ಯ ಥೆರಪೀಸ್ ಮಾತ್ರ ಬೇಕಾದರೆ, ಒಮ್ಮೆಲೆ ಸೊಂಟಕ್ಕೆ ಮಾತ್ರ ಏನಾದರೂ ನೋವು ಕಂಡು ಬಂದರೆ
ಅದು ಕೂಡ ನಾವು ಕಂಡೀಷನ್ ಹೇಗಿದೆ, ಅವರಿಗೆ ಆ ನೋವು ಹೇಗೆ ಬಂದಿದೆ, ಆ ಪ್ರಾಬ್ಲಮ್ ಕಾರಣ ಏನು ಅಂತ ನೋಡಿಕೊಂಡು ನಾವು ಚಿಕಿತ್ಸೆ ಕೊಡುವಂಥದ್ದು. ಹಾಗೂ ಆ ಚಿಕಿತ್ಸೆಯ ಅವಧಿ ಹೇಗೆ, ಒಂದು ದಿನದಲ್ಲಿ ಓಕೆ ಅಂತ ಹೇಳಿದರೆ ಬೆಳಗಿಂದ ಮಧ್ಯಾಹ್ನ ತನಕ ಇಲ್ಲ ಸಂಜೆ ತನಕ ಟ್ರೀಟ್ಮೆಂಟ್ ತಗೊಂಡು ಅವರು ಹೋಗಬಹುದು. ಬಟ್ ಯಾವುದಕ್ಕೂ ಈ ಥರ ಪೇಷಂಟ್ಸ್ ಅಂದರೆ ಸಯಾಟಿಕಾ ಪೇಷಂಟ್ಸ್ ರೆಸ್ಟ್ ಮಾಡೋದು ಅಂದರೆ ಸ್ವಲ್ಪ ನೋವಿದ್ದರೂ ಗಂಭೀರಾವಸ್ಥೆಯಲ್ಲಿದ್ದರೂ ರೆಸ್ಟ್ ಮಾಡೋದು ಅತಿ ಉತ್ತಮ. 2 ರಿಂದ 3 ವಾರಕ್ಕೆ ಇಲ್ಲ ಸ್ವಲ್ಪ ಜಾಸ್ತಿನೇ ಅತಿ ಉತ್ತಮ. ಆದರೆ ತುಂಬ ಮಲಗಿದ್ದಲ್ಲೇ ಇರಬಾರದು. ಇನ್ಆಕ್ಟಿವಿಟಿ ಎಲ್ಲ ಸ್ಟಾರ್ಟ್ ಆದರೆ ಅದು ದೇಹಕ್ಕೆ ಅಡ್ಡ ಪರಿಣಾಮ ಬೀಳುತ್ತದೆ. ಡಾಕ್ಟರ್, ಈಗ ಸಯಾಟಿಕಾ ಪೇಷಂಟ್ ನಿಮ್ಮ ಚಿಕಿತ್ಸೆಯ ಅವಧಿ ಮುಗಿದ ಬಳಿಕ ಅವರಿಗೆ ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ನೀವು ಹೇಳಲಿಕ್ಕೆ ಬಯಸ್ತೀರಿ? ಮುನ್ನೆಚ್ಚರಿಕೆ ವಹಿಸುವುದು ಬಹಳ ಉತ್ತಮ. ಒಂದೇನೆಂದರೆ ಈಗಿನ ಕಾಲದ ಚಟುವಟಿಕೆಯಲ್ಲಿ ಲೈಫ್ ಸ್ಟೈಲಲ್ಲಿ ಸ್ವಲ್ಪನಾದರೂ ಚೇಂಜಸ್ ಮಾಡಿಕೊಳ್ಳುವುದು ಅದೆಲ್ಲ ಉತ್ತಮ. ಒಂದೇನೆಂದರೆ ಕರೆಕ್ಟಾಗಿ ಪೋಸ್ಚರಲ್ಲಿ ಇದು ಕೂತ್ಕೊಳ್ಳೋದು, ನಿಲ್ಲೋದು ಮಾಡುವುದು. ಕುಳಿತುಕೊಳ್ಳುವುದು ಸಹ ತುಂಬ ಹೊತ್ತು ಕೂತ್ಕೊಳ್ಳಬಾರದು. ಕುಳಿತುಕೊಳ್ಳುವಾಗಲೂ ಸೊಂಟದ ಹಿಂದೆ ಒಂದು ಮೆದುವಾದ ತಲೆದೆಂಬು ಇಟ್ಟು ಕುಳಿತುಕೊಳ್ಳಬೇಕು. ಹಾಗೂ ಏನಾದರೂ ಭಾರದ ವಸ್ತುವನ್ನು ಎತ್ತಬೇಕಾದರೆ ಸೊಂಟವನ್ನು ಬಗ್ಗಿ ಎತ್ತಬಾರದು, ಮಂಡಿಯನ್ನು ಬಗ್ಗಿ ಎತ್ತಬೇಕು. ಹಾಗೆ ನಾವು ತುಂಬ ಹೊತ್ತು ಕುಳಿತ ಜಾಗದಲ್ಲೇ ಕೂತ್ಕೊಳ್ಳಬಾರ್ದು. ಒಂದು 10 ನಿಮಿಷ ಕೂತ್ಕೊಳ್ಳಿ, ಮತ್ತು ಪುನಃ 5 ನಿಮಿಷ ಆಚೆ ಈಚೆ ಓಡಾಡಿ. ಹಾಗೆ ತುಂಬ ಹೊತ್ತು ವಾಕಿಂಗ್ ಮಾಡ್ತಾನೇ ಇರಬಾರ್ದು. ಒಂದು 10-15 ನಿಮಿಷ ಮಾಡ್ಕೊಳ್ಳಿ, ಪುನಃ 5 ನಿಮಿಷ ಕೂತ್ಕೊಳ್ಳಿ. ಸೊ ಹೀಗೆ ಸ್ವಲ್ಪನಾದರೂ ಚೇಂಜಸ್ ಮಾಡ್ತಾ ಇರಬೇಕು. ಅಂದರೆ ಒಟ್ಟು ಲೈಫ್ ಸ್ಟೈಲ್ ಮತ್ತು ಒಂದು ಏನು ಈ ಒಂದು ದೈಹಿಕ ವ್ಯಾಯಾಮದ ವಿಚಾರದಲ್ಲೂ ಕೂಡ ಬದಲಾವಣೆಗಳಾಗುತ್ತೆ. ಎಚ್ಚರ ವಹಿಸುವುದು ಉತ್ತಮ. ಎಸ್ ವೀಕ್ಷಕರೇ, ಸಯಾಟಿಕದ ಬಗ್ಗೆ ಆಯುರ್ವೇದ ಚಿಕಿತ್ಸೆಯಲ್ಲಿ ಯಾವ ರೀತಿಯ ಚಿಕಿತ್ಸೆ ಮತ್ತು ಅದು ಚಿಕಿತ್ಸೆಯ ಬಳಿಕ ವಹಿಸಬೇಕಾದ ಮುನ್ನೆಚ್ಚರಿಕೆಯನ್ನು ಎಲ್ಲ ವಿಚಾರಗಳನ್ನು ಡಾಕ್ಟರ್ ರಕ್ಷಾ ಪೈ ಅವರು ಇವತ್ತು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಸಮಸ್ತ ವೀಕ್ಷಕರ ಪರವಾಗಿ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ಡಾಕ್ಟ್ರೇ, ಥ್ಯಾಂಕ್ ಯು. ಇದು ಆರೋಗ್ಯ ಮಂಥನ ಮಾತುಕತೆ. ಮಂಗಳೂರಿನ ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಮಂಥನ. ಇವತ್ತಿನ ಈ ಒಂದು ಆರೋಗ್ಯ ಮಂಥನ ಮಾತುಕತೆಯಲ್ಲಿ ಸಯಾಟಿಕದ ಬಗ್ಗೆ ನಾವು ಮಾತಾಡಿದೆವು. ಡಾಕ್ಟರ್ ರಕ್ಷಾ ಪೈ ಅವರು ಈ ಆಸ್ಪತ್ರೆಯ ಪಂಚಕರ್ಮ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್. ಅವರು ಸಯಾಟಿಕಕ್ಕೆ ಚಿಕಿತ್ಸೆ ಮತ್ತು ಮುನ್ನೆಚ್ಚರಿಕೆ ಎಲ್ಲ ವಿಚಾರಗಳನ್ನು ಜೊತೆಗೆ ಹಂಚಿಕೊಂಡರು. ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯನ್ನು ಸಮಾಪನೆ ಮಾಡ್ತೇನೆ. ಥ್ಯಾಂಕ್ ಯು.